ಹನುಮಗಿರಿ ಬ್ರಹ್ಮಕಲಶೋತ್ಸವ ಇದು ರಾಮ ಹನುಮ ಭಕ್ತರ ಸಮಾಗಮ. ಬಂದಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಬ್ರಹ್ಮಕಲಶೋತ್ಸವವನ್ನು ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆದಿದೆ ಅನ್ನುವಂತಹ ಮಾತನ್ನು ಕೂಡ ಅತ್ಯಂತ ಹೆಮ್ಮೆಯಿಂದ ಸಂತೋಷದಿಂದ ಹೇಳಿದ್ದಾರೆ. ಎಲ್ಲವೂ ನಿರ್ವಿಘ್ನವಾಗಿ ನಡಿಬೇಕು ಅಂತ ಹೇಳಿದರೆ ದೇವರ ಆಶೀರ್ವಾದ ಇರಬೇಕು. ಅದರ ಜೊತೆಗೇನೆ ಕಾರ್ಯಕರ್ತರ ಸಮಿತಿಯ ಪ್ರತಿಯೊಬ್ಬರ ಕೂಡ ಸಹಕಾರ ಕೂಡ ಇರಬೇಕು. ಈ ಒಂದು ಬ್ರಹ್ಮಕಲಶೋತ್ಸವದ ಹಿಂದೆ ಅವಿರತವಾಗಿ ಶ್ರಮಿಸಿದಂತಹ ಒಂದಿಷ್ಟು ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಾಣುವಂತಹ ವ್ಯಕ್ತಿಗಳು ಅಂತ ಹೇಳಿದರೆ ಈ ಕ್ಷೇತ್ರದ ಧರ್ಮದರ್ಶಿಗಳು, ಹಾಗೆಯೇ ಬ್ರಹ್ಮಕಲಶೋತ್ಸವ ಸಮಿತಿಯ ಉಸ್ತುವಾರಿಯಾಗಿರುವಂತಹ ಶಿವರಾಮ ಪೀಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. 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 ಬ್ರಹ್ಮಕಲಶೋತ್ಸವ ಹಿಂದೆಂದೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂತೆ ನಡೆದಿದೆ ಸರ್. ಹಾಗಾಗಿ ಈ ಹೊತ್ತಿಗೆ ಏನು ನೀವು ಹೇಳಿದಾಗೆ ಹಿಂದೆಂದು ನಡೆಯದ ರೀತಿಯಲ್ಲಿ ನಮ್ಮ ನಾಡಿಸಬೇಕು ಅಂತ ಹೇಳುವಂಥ ಉದ್ದೇಶ ಇತ್ತು. ಅದಕ್ಕೆಲ್ಲ ಜನ ಕೈ ಜೋಡಿಸಿದರು. ಆ ಎಲ್ಲ ಜನ ಕೈ ಜೋಡಿಸಿದ್ರಿಂದಾಗಿ ಈ ಕಾರ್ಯಕ್ರಮ ಆಯಿತು ಅಂತ ಹೇಳಲಿಕ್ಕೆ ನಾವು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. 8ನೇ ತಾರೀಕಿಂದ 9ನೇ ತಾರೀಕಿಂದ ಬ್ರಹ್ಮಕಲಶ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಕಾರ್ಯಕ್ರಮ 8ನೇ ತಾರೀಕಿಂದಲೇ ಆರಂಭ ಆಯಿತು. 8ರಿಂದ ಇವತ್ತು 12ನೇ ತಾರೀಕಿನವರೆಗೆ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈದಿಕ ಕಾರ್ಯಕ್ರಮಗಳು, ಯಾಗದ ಎಲ್ಲ ವಿಧಿವಿಧಾನಗಳು ಎಲ್ಲವೂ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಅಹರ್ನಿಶಿ ದುಡಿದಿದ್ದಾರೆ. ನಮ್ಮ ಪಾತ್ರ ಏನೋ ಅದೊಂದಷ್ಟು ಗೌಣ ಸಣ್ಣ ಇದಿರ್ಬೋದು. ಅದಕ್ಕಿಂತ ಹೆಚ್ಚಿಂದು ನಮ್ಮ ಇಲ್ಲಿ ಸೇರಿದಂಥ ಎಲ್ಲ ನಮ್ಮೊಟ್ಟಿಗೆ ಕೈ ಜೋಡಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸೇರಿದೆ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಟ್ಟಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವದ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಬ್ರಹ್ಮಕಲಶೋತ್ಸವಕ್ಕೆ ತನ್ನ ಎಲ್ಲ ಸೇವೆಯನ್ನು ನಿರಂತರ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ಸಿಗೆ ಶ್ರಮಿಸಿದಂಥ ಮೊದಲ ವ್ಯಕ್ತಿ ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಅವರು. ತನ್ನ ಅನುಭವ, ತನ್ನ ಎಲ್ಲ ಏನು ಅವರ ಅತ್ಯಂತ ಬುದ್ಧಿಶಕ್ತಿಯ ಕೆಲಸ ನಿರ್ವಹಣೆಯ ಕಾರ್ಯಕರ್ತರನ್ನು ಜೋಡಿಸುವಂಥ ವಿಧಾನವನ್ನು ನಾನು ಅತ್ಯಂತ ಹತ್ತಿರದಿಂದ ಕಣ್ತುಂಬಿಕೊಂಡಿದ್ದೇನೆ. ಅವರ ಏನು ಶ್ರಮ ಇದೆ ಅದಕ್ಕೆ ನಾನು ಅನಂತ ಕೃತಜ್ಞತೆಯನ್ನು ಹೇಳ್ತೇನೆ ಮೊದಲನೇದಾಗಿ. ಅದೇ ರೀತಿ ಅವರೊಟ್ಟಿಗೆ ಕೈ ಜೋಡಿಸಿದಂಥ ತುಂಬ ಜನ ಇದ್ದಾರೆ. ಪ್ರತ್ಯೇಕ ಹೇಳಿದರೆ ತುಂಬ ಇದೆ. ನಮ್ಮ ಉಗ್ರಾಣದ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದಾರೆ ವಿನಯ್ ಅಣ್ಣ. ಅದೇ ರೀತಿ ನಮಗೆ ನೀರಾವರಿಗೆ ಸಂಬಂಧಪಟ್ಟಾಗೆ ಮಂಗಳೂರಿನ ಖ್ಯಾತ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಸನ್ಮಾನ್ಯ ಸೀತಾರಾಮಣ್ಣನವರು. ಅದೇ ರೀತಿ ಶಾಮ್ಯಾನ ಮತ್ತು ಇನ್ನಿತರ ವ್ಯವಸ್ಥೆಯನ್ನು ಜೋಡಿಸಿಕೊಟ್ಟಂತಹ ಶಿವಪ್ರಸಾದ್ ಹೆಗಡೆ ಅವರು. ಎಲ್ಲರನ್ನ ನಾನು ಪ್ರತ್ಯೇಕ ಹೇಳಿದರೆ ತುಂಬ ಜನ ಇದ್ದಾರೆ. ಇದೆಲ್ಲರೂ ನಳಿನ್ ಕುಮಾರ್ ಕಟೀಲ್ ಅವರ ಅತ್ಯಂತ ಆಪ್ತರು ಅಂತ ಹೇಳುವಂಥ ಒಂದು ವಿಷಯ ಆದರೂ ಕೂಡ ಅವರ ನಿಸ್ವಾರ್ಥ ಸೇವೆ ನಾನು ಅತ್ಯಂತ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ, ಅವರೆಲ್ಲ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ನಮ್ಮೊಟ್ಟಿಗೆ ಈ ಹೊತ್ತಿನಲ್ಲಿ ನಮಗೆ ನಮ್ಮ ಊರಿನ, ನಾನು ಅವರನ್ನು ಬಿಟ್ಟರೆ, ನಮ್ಮ ಊರಿನ ಎಲ್ಲ ಬಂಧುಗಳನ್ನು ನಾನು ಬಿಟ್ಟರೆ ನಮ್ಮ ಕ್ಷೇತ್ರದಲ್ಲಿ ನಾನು ಅಪಚಾರ ಮಾಡಿದಾಗ ಆಗ್ತದೆ. ಆ ದೃಷ್ಟಿಯಲ್ಲಿ ನಮಗೆ ಕೈ ಜೋಡಿಸಿದಂಥ ಎಲ್ಲ ನಮ್ಮ ಊರಿನ ಮತ್ತು ಪರವೂರಿನ ಎಲ್ಲ ಸ್ನೇಹಿತರನ್ನು ಮತ್ತೊಮ್ಮೆ ನಾನು ಸ್ಮರಿಸಿಕೊಳ್ಳಲಿಕ್ಕೆ ಯಾವತ್ತೂ ಇಚ್ಛಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಬಂಧುಗಳು, ಪೂಜ್ಯ ಕಾವಂದರಿಂದ ಆಶೀರ್ವಾದ ಪಡೆದಂಥ ಎಲ್ಲ ಬಂಧುಗಳು ನಮ್ಮ ಮಟ್ಟಿಗೆ ಕೈ ಜೋಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಕೆಲಸಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಬೇಕು, ಬಂದಂಥ ಎಲ್ಲ ಭಕ್ತರಿಗೆ ಉತ್ತಮ ಸೇವೆಯನ್ನು ನೀಡಬೇಕು ಅಂತ ಹೇಳುವಂಥ ಒಂದೇ ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತೇನೆ. ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಗಳು ಏನು ಅಂತೇಳಿ ಊಟೋಪಚಾರದ ವ್ಯವಸ್ಥೆ, ಎಲ್ಲ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳು ಯಾವ ರೀತಿ ನಡೀತದೋ ಅದಕ್ಕೆ ಪೂರಕವಾಗಿ ಈ ಉಪಚಾರದ ವ್ಯವಸ್ಥೆ ಕೂಡ ಅತ್ಯಂತ ಉತ್ತಮವಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆಂದರೆ ಅದಕ್ಕೆ ಅವ್ರು ಮಾಡಿಕೊಟ್ಟ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಜನರಿಗೆ ತಲುಪಿಸುವಂಥದ್ದು ಅದು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ. ಈ ನಮ್ಮ ಊಟೋಪಚಾರದ ವ್ಯವಸ್ಥೆಯನ್ನು ನಡೆಸಿಕೊಟ್ಟದ್ದು ನಮ್ಮ ಪುತ್ತೂರಿನ ಖ್ಯಾತ ಅಡುಗೆ ತಜ್ಞರಾದಂಥ ಹರೀಶ್ ಅವರು. ನಮಗೆ ಯಾವಾಗಲೂ ಅವರು ಸಿಗ್ತಾರೆ. ನಮ್ಮ ಎಲ್ಲ ವ್ಯವಸ್ಥೆಗಳಿಗೆ ಅವರು ಕೈ ಜೋಡಿಸ್ತಾರೆ. ತನ್ನೆಲ್ಲ ಶ್ರಮ, ಎಷ್ಟು ಒತ್ತಡ ಇದ್ದರೂ ಕೂಡ ತನ್ನೆಲ್ಲ ಶ್ರಮವನ್ನು ಹಾಕಿ ನಮಗೆ ಒಳ್ಳೆ ರೀತಿಯ ಊಟೋಪಚಾರದ ವ್ಯವಸ್ಥೆಯನ್ನು ನೀಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳ್ತೇನೆ. ಅದೇ ರೀತಿ ಇನ್ನಷ್ಟು ವೈದಿಕರಿಗೆ ನಮ್ಮ ಯಾಗದ ಏನು ಜವಾಬ್ದಾರಿ ವಹಿಸಿಕೊಂಡಂಥ ಸತ್ಯಕೃಷ್ಣ ಭಟ್ರು ಅತ್ಯಂತ ಘನ ವಿದ್ವಾಂಸರು. ಯಾವ ನಿಗರುವಿ ಏನು ಅವರ ವಿದ್ಯೆ ಅಷ್ಟು ಇದೆ, ತುಂಬಿದ ಕೊಡ ಅದು.
ಅವರ ನೇತೃತ್ವದಲ್ಲಿ 103 ಋತ್ವಿಜರು ಈ ಯಾಗದಲ್ಲಿ ಭಾಗವಹಿಸಿಕೊಂಡಿದ್ದಾರೆ. ಆ ಯಾಗವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ದೇವರಿಗೆ ಹತ್ತಿರ ತಲುಪುವ ರೀತಿಯಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನಾನು ಸ್ಮರಿಸಿಕೊಳ್ಳದಿದ್ದರೆ ತಪ್ಪಾಗಬಹುದು. ಅವರಿಗೆ ನಾನು ಅತ್ಯಂತ ಭಾವಪೂರ್ಣವಾದ ಕೃತಜ್ಞತೆಯನ್ನು ಹೇಳ್ತೇನೆ. ಅದೇ ರೀತಿ ನಾನು ಹೇಳಲಿಕ್ಕೆ ತುಂಬ 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 ಇದೆ, ತುಂಬ ಇದೆ. ಯಾಕೆಂತೇಳಿದರೆ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಮೆರುಗು ನೀಡಿದಂಥದ್ದು ಸ್ವಾಮೀಜಿಗಳ ಆಗಮನ. ಹಿಂದೆ ನಮ್ಮ ಪಂಚಮುಖಿ ಆಂಜನೇಯನ ಪ್ರತಿಷ್ಠಾ ಸಂದರ್ಭದಲ್ಲಿ ನಮ್ಮೊತ್ತಿಗೆ ನಿರಂತರ ಇದ್ದು ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಕೊಡಲಿಕ್ಕೆ ನಮಗೆಲ್ಲ ಮಾರ್ಗದರ್ಶನ ನೀಡಿ ನಮ್ಮೊಟ್ಟಿಗೆ ಇದ್ದವರು ಗೌರವಾನ್ವಿತ ಪೂಜ್ಯ ಸ್ವಾಮಿಗಳಾದಂತಹ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಸ್ವಾಮೀಜಿಗಳು. ಪುನಃ ಈ 14 ವರ್ಷ ಕಳೆದ ನಂತರ ಮತ್ತೆ ಪುನಃ ನಮ್ಮೊಟ್ಟಿಗೆ ಆ ನಂತರ ಈ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ 2-3 ದಿನಗಳಲ್ಲಿ ಕೂಡ ನಮ್ಮೊಟ್ಟಿಗೆ ಬಂದು ನಮಗೆಲ್ಲ ಆಶೀರ್ವಚನ ನೀಡಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ತಲೆಬಾಗಿ ವಂದಿಸ್ತೇನೆ. ಅದೇ ರೀತಿ ಈ ವರ್ಷ ಈ ದಿನಗಳಲ್ಲಿ ನಮಗೆ ದೇಶದ ಅತ್ಯಂತ ಉಚ್ಚ ಮಠಗಳಲ್ಲಿ ಕಾಂಚಿ ಮಠ ಒಂದಾದಂಥ ಕಾಂಚಿ ಮಠದ ಪರಮಪೂಜ್ಯ ಸ್ವಾಮೀಜಿಗಳು ನಮ್ಮೊಟ್ಟಿಗೆ 2 ದಿನಗಳ ಕಾಲ ನಮಗೆ ಆಶೀರ್ವಚನ ನೀಡಿ ಗೌರವಪೂರ್ವಕವಾಗಿ ಅವರನ್ನು ನಮಗೆ ಆಶೀರ್ವಚನ ನೀಡಿ ಒಳ್ಳೆ ರೀತಿಯ ಮಾತುಗಳನ್ನಾಡಿ ನಮ್ಮೆಲ್ಲ ಭಕ್ತ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವಪೂರ್ವಕವಾದ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು, ಗೌರವಪೂರ್ವಕ ವಂದನೆಗಳನ್ನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರೊಟ್ಟಿಗೆ ಆಗಮಿಸಿದಂಥ ಇನ್ನಿತರ ಸ್ವಾಮೀಜಿಗಳು, ಒಡೆಯೂರು ಸ್ವಾಮೀಜಿಗಳು, ಇನ್ನಿತರ ಸ್ವಾಮೀಜಿಗಳು, ಬೇರೆ ಬೇರೆ ಮಠದ ಸ್ವಾಮೀಜಿಗಳು ನಮ್ಮೊಂದಿಗೆ ಬಂದಿದ್ದಾರೆ. ವಜ್ರದೇವಿ ಮಠದ ಸ್ವಾಮೀಜಿಗಳು, ಬೇರೆ ಬೇರೆ ಮಠದ ಸ್ವಾಮೀಜಿಗಳು ಬಂದಿದ್ದಾರೆ. ಎಲ್ಲರನ್ನ ನಾನು ಹತ್ತಿರದಿಂದ ನೋಡಲಿಕ್ಕೆ ಕೆಲವರಿಗೆ ಸಂದರ್ಭ ಆಗಲಿಲ್ಲ. ಅದರಿಂದ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾದಂಥ ವಂದನೆಗಳನ್ನು ಹೇಳ್ತೇನೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ಸು ಆಗಿದೆ ಅಂತ ಹೇಳಿದರೆ ಅದೆಲ್ಲ ನಮ್ಮ ಶ್ರಮ ಅಲ್ಲ, ಮಾಧ್ಯಮ ಮಿತ್ರರು ಕೂಡ ಇದರಲ್ಲಿ ನಮ್ಮೊಟ್ಟಿಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ನಮ್ಮೆಲ್ಲ ವ್ಯವಸ್ಥೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮ ಮಿತ್ರರ ಶ್ರಮ ಕೂಡ ತುಂಬ ಇದೆ. ಅವರನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಇಂಥ ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಆಗಬೇಕು. ಒಳ್ಳೆಯ ಕಾರ್ಯಕ್ರಮಗಳಿಗೆ ಏನು ತಮ್ಮ ಮೂಲಕ ಸಂದೇಶ ಕೊಡಲಿಕ್ಕೆ ಆಗ್ತದೆ ಅದನ್ನು ನೀವು ಯಾವತ್ತೂ ಮಾಡ್ತೀರಿ ಅನ್ನೋ ವಿಶ್ವಾಸದೊಂದಿಗೆ ತಮಗೆ ಕೂಡ ಮಾಧ್ಯಮ ಮಿತ್ರರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ನಿರಂತರ ನಿಮ್ಮ ಏನು ನಮ್ಮೊಂದಿಗೆ ಸಂಪರ್ಕ ಇದೆ, ಸಂಬಂಧ ಇದೆ, ಅದು ನಿರಂತರ ಇರಲಿ ಅಂತ ಹೇಳುವಂಥ ವಿನಂತಿಯೊಂದಿಗೆ ತಮಗೆ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನ ಹೇಳ್ತಾರೆ. ಇನ್ನಿಷ್ಟು ನಮ್ಮ ಹತ್ತಿರದ ಪಂಚಲಿಂಗೇಶ್ವರ ಪ್ರೌಢಶಾಲೆಯ ಎಲ್ಲ ವ್ಯವಸ್ಥೆಯನ್ನು ನಮಗೆ ಜೋಡಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ಮರೆತರೆ ಆ ಆಡಳಿತ ಮಂಡಳಿ ಮತ್ತು ಅದರ ಶಿಕ್ಷಕ ಬಂಧುಗಳನ್ನು ಅವರನ್ನು ಅತ್ಯಂತ ಒಂದು ವಿಶೇಷವಾದ ಗೌರವವನ್ನು ಅವ್ರಿಗೆ ಕೊಡಬೇಕಾಗ್ತದೆ. ಯಾಕೆಂತೇಳಿದರೆ ನಮಗೆ ಯಾವ ವ್ಯವಸ್ಥೆಗೂ ಅವರು ಯಾವ್ದು ಬೇಕಾದ್ರೂ ತಗೊಳ್ಳಿ ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ವಕವಾಗಿ ವಂದನೆಗಳನ್ನು ಹೇಳ್ತೇನೆ. ನಾಡಿದ್ದು ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಮತ್ತೊಮ್ಮೆ ನಾವು ಸೇರಿಸಬೇಕು, ಅವರಿಗೆಲ್ಲ ಕೃತಜ್ಞತೆ ಹೇಳಬೇಕು. ಆ ದೃಷ್ಟಿಯಲ್ಲಿ ನಾವು 14ನೇ ತಾರೀಕಿಗೆ 11 ಗಂಟೆಗೆ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಮತ್ತೊಮ್ಮೆ ಆಹ್ವಾನಿಸ್ತೇವೆ. ಆ 11 ಗಂಟೆಯಿಂದ 1 ಗಂಟೆಯವರೆಗೆ ನಮ್ಮೊಂದಿಗಿದ್ದು ಒಂದು ಸಹಭೋಜನವನ್ನು ಮಾಡಿಕೊಂಡು ಮತ್ತೆ ನಮ್ಮೊಂದಿಗೆ ನಮ್ಮ ಸಂಪರ್ಕ ನಿರಂತರ ಇರಲಿ ಅಂತ ಹೇಳುವಂಥ ವಿನಂತಿಯನ್ನು ಆ ಸಂದರ್ಭದಲ್ಲಿ ನಾವು ಅವರಲ್ಲಿ ಮಾಡಿಕೊಳ್ತಾ ಅವರನ್ನು 14ನೇ ತಾರೀಕಿಗೆ ನಾವು ಆಹ್ವಾನಿಸ್ತೇವೆ. ಎಲ್ಲ ಕಾರ್ಯಕರ್ತ ಬಂಧುಗಳು ಆವತ್ತು ಬರಬೇಕು, ನಮ್ಮೊಂದಿಗೆ ಇರಬೇಕು ಅಂತ ಹೇಳುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತೇನೆ. ಒಟ್ಟಲ್ಲಿ ನಮ್ಮ ಸಾಂಸ್ಕೃತಿಕ ಎಲ್ಲ ತುಂಬ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮದ 2 ವೇದಿಕೆಗಳನ್ನು ಮಾಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮೂಡಿ ಬಂದಿದೆ. ಇದಕ್ಕೆ ಅದನ್ನು ಜೋಡಿಸಿಕೊಂಡವರು ಮತ್ತು ಅದರಲ್ಲಿ ಭಾಗವಹಿಸಿದಂಥವರು ಮತ್ತು ಆ ಕಾರ್ಯಕ್ರಮ ವೀಕ್ಷಿಸಿದವರು ಅವರಿಗೆಲ್ಲರಿಗೂ ನಾನು ಗೌರವಪೂರ್ವಕ ಒಂದನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಸಾವಿರಾರು ಭಜನಾ ತಂಡಗಳು ನಮ್ಮೊಂದಿಗೆ ನಿರಂತರ 7 ತಾರೀಕಿನಿಂದ ನಿನ್ನೆವರೆಗೆ ಇವತ್ತಿನವರೆಗೆ 12ನೇ ತಾರೀಕಿನವರೆಗೆ 5 ದಿನ ನಿರಂತರ ಭಜನೆಯಲ್ಲಿ ಭಾಗವಹಿಸಿದ ತಂಡಗಳು ಸಾವಿರಾರು ತಂಡಗಳು ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ದೇವರ ಸ್ಮರಣೆ ನಿರಂತರ ನಡೀಲಿಕ್ಕೆ ಈ ಜನರಲ್ಲಿ ನಿರಂತರ ಭಕ್ತಿಯ ಭಾವ ಮೂಡುವ ರೀತಿಯಲ್ಲಿ ಅವರ ಭಜನಾ
ಕಮ್ಮಟಗಳು ನಡೆಯಲಿ ಅಂತ ಹೇಳುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಅವರಿಗೆ ಕೂಡ ಕೃತಜ್ಞತೆಯನ್ನು ಹೇಳ್ತೇನೆ. ಯಾವತ್ತೂ ರಾಮನಾಮ ಸ್ಮರಣೆ ನಡೀತಾ ಇರಲಿ, ಎಲ್ಲ ಮನೆಯಲ್ಲಿ ಮನದಲ್ಲಿ ನಡೀಲಿ ಅಂತ ಹೇಳುವಂಥ ವಿನಂತಿಯೊಂದಿಗೆ ನಮ್ಮ ಕ್ಷೇತ್ರದ ಸಂಪರ್ಕ ಎಲ್ಲ ಭಕ್ತರಿಗೆ ನಿರಂತರ ಇರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಭಕ್ತರು ನಿರಂತರ ನಮ್ಮ ಕ್ಷೇತ್ರಕ್ಕೆ ಬಂದು ಕ್ಷೇತ್ರ ದೇವರ ದರ್ಶನ ಮಾಡಿಕೊಂಡು ತನ್ನ ಮನದ ಅಭೀಷ್ಟವನ್ನು ದೇವರಲ್ಲಿ ಕೇಳಿಕೊಂಡು ಅದನ್ನು ಈಡೇರಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನಮ್ಮ ಇಲ್ಲಿಯ ವ್ಯವಸ್ಥೆಗಳನ್ನು ಜೋಡಿಸಿಕೊಳ್ತೇವೆ. ಎಲ್ಲ ಬಂಧುಗಳು ನಿರಂತರ ಈ ಕ್ಷೇತ್ರದ ಸಂಪರ್ಕವನ್ನು ಹೊಂದಿಕೊಂಡಿರಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಎಲ್ಲರ ಸೇವೆಗೆ ನನ್ನ ಧರ್ಮಶ್ರೀ ಪ್ರತಿಷ್ಠಾನದ ವತಿಯಿಂದ, ಕ್ಷೇತ್ರದ ವತಿಯಿಂದ, ಎಲ್ಲ ನಮ್ಮ ಪುರೋಹಿತರುಗಳ ವತಿಯಿಂದ, ಎಲ್ಲರ ವತಿಯಿಂದ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ನಾನು ವಿನಂತಿ ಮಾಡಿಕೊಳ್ತಾ ನಾನು ಮುಗಿಸ್ತೇನೆ. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.